ಮದ್ದೂರು ತಾಲೂಕು ಬೆಳ್ತೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಹಳೆಯೂರಮ್ಮನವರ 9ನೇ ವಾರ್ಷಿಕ ಮಹೋತ್ಸವದ ಪ್ರಯುಕ್ತ ಕುಂಭಾಭಿಷೇಕ, ಬೆಳ್ಳಿಗಿಂಡಿ ಮಹೋತ್ಸವ ಹಾಗೂ ಪೂಜಾ ಕಾರ್ಯಕ್ರಮ ದಿನಾಂಕ 29/5/2023 ಸೋಮವಾರ ರಾತ್ರಿ 9 ಗಂಟೆಗೆ ಶ್ರೀ ಹಳೆಯೂರಮ್ಮನವರ ಕಲಗ ಮಹೋತ್ಸವ, ಹೇಮಗಿರಿ ವರದರಾಜ ಸ್ವಾಮಿ ವಾಹನ, ಹಳೆಯೂರಮ್ಮನ ಪೂಜಾ ವಾಹನ ಜೊತೆಗೆ 12 ವಿಧವಾದ ಪೂಜಾ ಕಾರ್ಯಕ್ರಮ ನೆರವೇರಲಿದ್ದು ಹಾಗೂ 30/5/2023 ಮಂಗಳವಾರ ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ನಂತರ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದ್ದು, ಈ ಪೂಜಾ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಹೌದಾ? ಇದು ದೇವಸ್ಥಾನಕ್ಕೆ ಎಷ್ಟು ಜನ ಎಲ್ಲೆಲ್ಲಿಂದ ಬರ್ತಾರೆ? ಬರ್ತೀವಿ ಸರ್. ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಲ್ರಿಗೂ ಸ್ಟಾರ್ ಮಂಡ್ಯ ವಾಹಿನಿಯ ವಿಶೇಷ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಾವು ಮದ್ದೂರು ತಾಲೂಕಿನ ಬೆಳ್ತೂರು ಗ್ರಾಮದಲ್ಲಿದ್ದೀವಿ. ಈ ಒಂದು ಗ್ರಾಮದಲ್ಲಿ ಹಳೆ ಊರಮ್ಮ ತಾಯಿಯ ಒಂದು ವಿಶೇಷತೆಗಳನ್ನು ನಮ್ಮ ಜೊತೆಯಲ್ಲಿ ತಿಳಿಸ್ಕೊಡೋದಕ್ಕೆ ಮುಖ್ಯ ಅರ್ಚಕರಾದಂತಹ ಸತೀಶ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಬನ್ನಿ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಗೊಳ್ಳೋಣ, ಮತ್ತು ಇಲ್ಲಿಯ ಜಾತ್ರಾ ಮಹೋತ್ಸವ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ತಗೊಳ್ಳೋದನ್ನು. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಈಗ ಮನೇಲೇ ತಾಯಿನ ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀರಲ್ಲ, ಅದರ ವಿಶೇಷತೆ ಏನು ಸರ್? ಅಂದರೆ ಎಲ್ಲರಿಗೂ ಒಳ್ಳೇದಾಯ್ತಾ ಇದೆ. ಎಲ್ಲರಿಗೂ ಬಂದು ಭಕ್ತರಿಗೆ ಯಾರಿಗೂ ಒಳ್ಳೇದಾಗಿಲ್ಲ ಅಂತ ಅಂತಿಲ್ಲ. ಹಳೆಯೂರಮ್ಮ ಏನು ಪ್ರಶ್ನೆ ಕೊಟ್ಟಾಳೆ, ಅವ್ರ ಕೆಲಸ ಮಾಡಿಕೊಡ್ತಾಳೆ, ಹಂಗಾಗಿ ಎಲ್ಲರಿಗೂ ಒಳ್ಳೇದಾಯ್ತಾ ಇದೆ. ಅಂದರೆ ಇಲ್ಲಿ ಮೂಡಿದೆ, ಹಳೆಯೂರಮ್ಮ ಮೂಡಿದೆ, ಮೂಡೋದಕ್ಕೆ ಪೂಜೆ ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ಭಕ್ತರುಗಳು ಬರ್ತಾ ಇದ್ದಾರೆ, ಅವರಿಗೆ ಒಳ್ಳೇದು ಮಾಡಿ ಕಳಿಸ್ತಾ ಇದ್ದಾರೆ ಅಷ್ಟೆ. ಸರ್ ಎಷ್ಟು ವರ್ಷಗಳಿಂದ ಸರ್? ಆ ತಾಯಿ ಬಂದು 9 ವರ್ಷ ಆಯಿತು. 9 ವರ್ಷದಿಂದ ನನ್ನ ಮೇಲೆ ಬಂದು ಆ ತಾಯಿ ಹಳೆಯೂರಮ್ಮ ಬಂದು ಇವತ್ತು 100 ಜನಕ್ಕೆ 1000 ಜನಕ್ಕೆ ಪ್ರಶ್ನೆ ಕೊಟ್ಟು ಇವತ್ತು ಅಭಿವೃದ್ಧಿ ಮಾಡಿ ಭಕ್ತರಿಗೆ ಒಳ್ಳೇದು ಮಾಡ್ತಾವ್ರೆ, ನಡೆಸ್ಕೊಡ್ತಾವ್ರೆ. ಯಾವ ವಾರಗಳಲ್ಲಿ ಪೂಜೆ ನಡೆಯುತ್ತೆ ಮತ್ತು ಏನೇನು ವಿಶೇಷತೆ ಇದೆ ಇಲ್ಲಿ? ಮಂಗಳವಾರ, ಶುಕ್ರವಾರ ಹಳೆಯೂರಮ್ಮ ಬಂದು ನೆಲೆಸಿ ಪೂಜೆ ಮಾಡ್ಕೊಯ್ತಾ ಇದ್ದೀವಿ. ಬಂದು ಭಕ್ತರಿಗೆ ಅರ್ಚಕನ ಮೇಲೆ ಬಂದು ಆಸೆ ಕೊಟ್ಟು ಭಕ್ತರಿಗೆ ಕಷ್ಟ ಕಳೀತಾ ಇದ್ದಾಳೆ. ಅವಳು ನುಡಿ ಕೊಟ್ಟು ಅವಳು ಪಾಸಾಗೋ ಸುತ್ತ ಎಲ್ಲ ಗ್ರಾಮ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ ಎಲ್ಲ ಸುತ್ತ ಗ್ರಾಮ, ಬೆಂಗಳೂರು, ಮೈಸೂರು, ಚನ್ನರಾಯಪಟ್ಟಣ, ಹಾಸನ, ಈ ಕಡೆ ಹುಣಸೂರು, ಈ ಕಡೆ ಚಿಕ್ಕಮಂಗ್ಳೂರು ಎಲ್ಲ ಕಡೆಯೂ ಬಂದಿದ್ದಾರೆ. ತಿರ್ಗಾ ತಮಿಳ್ನಾಡಿಂದ ಬಂದಿದ್ದಾರೆ, ಆಂಧ್ರದಿಂದ ಬಂದಿದ್ದಾರೆ, ಅಮೇರಿಕಿಂದ ಬಂದಿದ್ದಾರೆ. ಎಲ್ಲನೂ ಬಂದು ಆ ತಾಯಿ ಹಳೆಯೂರಮ್ಮ ಎಲ್ಲರಿಗೂ ಒಳ್ಳೇದು ಮಾಡಿಕೊಡ್ತಾವ್ರೆ. ಹಂಗಾಗಿ 9 ವರ್ಷದಿಂದ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮಂಗಳವಾರ, ಶುಕ್ರವಾರ ಏನದೇ ಪೂಜೆ ಮಾಡಿಸ್ಕೊಂಡು 1 ಗಂಟೆಗೆ ಅರ್ಚಕರ ಮೇಲೆ ಬಂದು ಆಸೆ ಕೊಟ್ಟು ಎಲ್ಲ ಭಕ್ತರಿಗೆ ಕಷ್ಟ ಕಾಪಾಡ್ತಾ ಇದ್ದಾಳೆ. ದೇವಸ್ಥಾನನೇನಾದರೂ ನಿರ್ಮಾಣ ಮಾಡೋದಕ್ಕಿದ್ದೀರಾ ಅಥವಾ ಇಲ್ಲೇ ಮುಂದುವರಿಸ್ತಾ? ಇಲ್ಲ, ದೇವಸ್ಥಾನ ಮಾಡಬೇಕು ಅಂತ ನಿಂತಿದ್ದೀವಿ. ಆಲ್ರೆಡಿ ಈಗ 9 ವರ್ಷ ಆಗಿದೆ. ಇನ್ನೂ ಭಕ್ತಾದಿಗಳು ಕಷ್ಟ ಕಾಪಾಡ್ಕೊಂಡು ಒಳ್ಳೇದು ಮಾಡ್ಕೊಂಡು ಹೋಗಿ ನಾವು ನೆಕ್ಸ್ಟು ದೇವಸ್ಥಾನ ಮಾಡಬೇಕು ಅಂತ ನಿಂತಿದ್ದೀವಿ, ಮಾಡ್ತಿದ್ದೀವಿ. ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಎಲ್ಲರಿಗೂ ಒಳ್ಳೇದಾಗಲಿ, ಹಳೆಯೂರಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ, ಅವ್ರ ಮನೆ ಕಷ್ಟ ಕಾಪಾಡಿ ಸುಖಮುಖ ಕೊಟ್ಟು ಮಕ್ಕಳು ಮರಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಹಳೆಯೂರಮ್ಮ ಒಳ್ಳೇದು ಮಾಡಲಿ ಅಂತ ಮುಖಗುತ್ತರಾಗಿ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಹೆಚ್ಚಿಗೂ ಹಾರೈಸ್ತಾ ಇದ್ದೀನಿ. ಹಳೆಯೂರಮ್ಮ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ಎಲ್ಲರಿಗೂ ಮಂಡ್ಯ ಜಿಲ್ಲೆಗೆ ಹೆಸರು ಕೊಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ತಾಯಿ ಹಳೆಯೂರಮ್ಮನ ಕೃಪೆ. ಕುಳಪುರೆ, ನಿಮ್ಮ ಮಗನ ಮೇಲೇ ತಾಯಿ ಬರ್ತಾ ಇದ್ದಾಳೆ ಅನ್ನುವಂಥದ್ದು ಏನು ಅಭಿಪ್ರಾಯ ನಿಮಗೆ? ಏನು ಅಭಿಪ್ರಾಯ ಇಲ್ಲ. ನಾವು ಅಮ್ಮ ಬಂದಮೇಲೆ ನಾವು ಬೇರೆ ಕಡೆ ಎಲ್ಲರೂ ಇದು ಮಾಡಮ್ಮ ಅಂತ ಮಾಡಿದ್ದೆವು. ಇಲ್ಲ, ನಮ್ಮ ಮನೆಗೆ ಬಂದಮೇಲೆ ಏನೂ ತೊಂದರೆ ಇಲ್ಲ, ಇದು ಮಾಡ್ಕೊಂಡು ಹೋಗಿ ನಮಗೆ ತಿನ್ನೋಕ್ಕೂ ಇರಲಿಲ್ಲ. ನಾವು ಅವರು ಇರ್ತಾವೆ ಇಸ್ಕೊಬಂದು 6 kg 7 kg ಅಕ್ಕಿ ಇಸ್ಕೊಬಂದು ಮಾಡಿದ್ವಿ. ಅಮ್ಮ ಬಂದಮೇಲೆ ನಮಗೇನು ತೊಂದರೆ ಏನಿಲ್ಲ. ಅಮ್ಮನ ಕೃಪೆಯಿಂದ ನಾವು ಅವ್ರ ಸೇವೆ ಮಾಡ್ಕೊಂಡು ಹೆಂಗೋ ಕಾಲ ಕಳ್ಕೊಂಡು ಹೋಯ್ತಾವಿ. 1 ಕುಂಟೆ ಏನು ಜಮೀನಿಲ್ಲ. ನಾನು ತೆಂಗಿನ ಮರ ಹತ್ತಿ ಮಕ್ಕಳುಗಳ ಸಾಕಿ ಇದು ಮಾಡಿದ್ದೀನಿ. ಅಮ್ಮ ಬಂದಮೇಲೆ ನಾವು ಏನು ಇದಿಲ್ಲ. ಊರು ಗ್ರಾಮಸ್ಥರೆಲ್ಲ ನಿಂತ್ಕೊಂಡು ಅಚ್ಚುಕಟ್ಟಾಗೆ ಸೇವೆ ಮಾಡ್ಕೊಂಡು ಹೋಯ್ತಾ ಇದ್ದೀವಿ ಅಷ್ಟೆ.
ಅಲ್ಲಿ ನಿಮ್ಮ ಸಂಪೂರ್ಣ ಸಹಕಾರದಿಂದ ಎಲ್ಲ ನಡೀತಾ ನಡೀತಾ ಇದೆ. ಆಯಿತು, ಒಳ್ಳೆಯದಾಗಿ. ಗ್ರಾಮಸ್ಥರ ಸಹಕಾರ ಚೆನ್ನಾಗಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸಂಭುಗೌಡ ಅಂತ, ಇದೇ ಗ್ರಾಮದವರು. ನಾವು ಇಲ್ಲಿ 5 ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾಯಿದ್ವಿ. 5 ವರ್ಷದಿಂದ ದೇವಸ್ಥಾನಕ್ಕೆ ಬಂದು ನಮಗೂ ಒಳ್ಳೇದಾಗಿದೆ. ಏನು ಒಂದೇನು ನಮ್ಗೊಂದು ಕಷ್ಟಗಳು ಯಾರೇ ಭಕ್ತರೇ ಆಗ್ಬೋದು, ನಮ್ಮದೇ ಅಂತಲ್ಲ, ಯಾವುದೇ ಕಷ್ಟಗಳು ಎಲ್ಲರ ಕಷ್ಟಗಳು ಬಯಲಾಗವೆ. ಇಲ್ಲೇನಪ್ಪ ಅಂತಂದರೆ ನಂಬಿ ಬಂದರೆ ಮಾತ್ರ ಇಲ್ಲಿ ಒಳ್ಳೇದಾಯ್ತದೆ. ಅದೊಂದು ಮಾತ್ರ ಹೇಳೋಕ್ಕೆ ಸಾಧ್ಯ ಪಡ್ತೀವಿ. ಯಾವುದೇ ಒಂದು ಬೇರೆ ದೇವತೆ ಥರ ನಮ್ಮ ದೇವರಲ್ಲ. ಕೊಟ್ಟು ಮಾತು ಏನು ಹೇಳ್ತಾರೆ ಅದು ನಡ್ಕೊಂಡೇ ನಡೀತಾರೆ. ಇಲ್ಲ ಆಗೋದಿಲ್ಲ ಅಂದರೆ ಆಗೋದಿಲ್ಲ ಅಂತ ಹೇಳಿ ಕಳಿಸ್ತಾರೆ. ಇಲ್ಲ ಆಯ್ತದೆ ಅಂತಂದರೆ ಆಯ್ತದೆ ಅಂತಲೇ ಮೇಳಿ ಕೆಲಸಗಳೆಲ್ಲ ಆಯ್ತವೆ. ಇಲ್ಲಿ ಸುಮಾರು ಭಕ್ತರುಗಳು ಬಂದು ಅವರ ಕಷ್ಟಗಳು ಕಳ್ಕೊಂಡು ಹೋಗಿದ್ದಾರೆ. ಇಲ್ಲಿ 9 ವರ್ಷದಿಂದ ಇಲ್ಲಿ 9 ವರ್ಷದಿಂದ ದೇವ್ರ ಕಾರ್ಯ ನಡೀತಾ ಇದೆ. ಪ್ರತಿ ವರ್ಷ ನಡೀತದೆ ಕಾರ್ಯಕ್ರಮ. ಮೇಡಮ್ ಇದೇ ಗ್ರಾಮದವರು? ಹೌದು ಸರ್, ಇದೇ ಗ್ರಾಮ, ಇದೇ ಮನೆಯವರು. ಮೂಲ ಅರ್ಚಕರು ಸತೀಶ್ ಅವರ ಧರ್ಮಪತ್ನಿ ವೀಣಾ ಅಂತ. ದಿನಾಂಕ 29, 30 ಸೋಮವಾರ, ಮಂಗಳವಾರ ವಿಶೇಷ ಪೂಜೆಗಳೊಂದಿಗೆ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಬಂದು ಸಹಕರಿಸಿ ತಾಯಿ ಪಾತ್ರಗೊಳ್ಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೀನಿ. ಏನು ಅವತ್ತೇನು ವಿಶೇಷತೆಗಳು ಇಟ್ಕೊಂಡಿದ್ದೀರಿ? ಆವತ್ತು ಬೆಳಿಗ್ಗೆ ಹೋಮ, ಸೋಮವಾರ 29 ಸೋಮವಾರ, ಮೇ 29 ಸೋಮವಾರ ಬೆಳಿಗ್ಗೆ 6 ಗಂಟೆಗೆ ಹೋಮ, ಗಣಪತಿ ಹೋಮ, ಲಕ್ಷ್ಮೀ ಹೋಮ ಎಲ್ಲ ಇರುತ್ತೆ. ಮಧ್ಯಾಹ್ನ 3 ಗಂಟೆಗೆ ಬೀಸಲು ನೀರು ತರೋದಿರುತ್ತೆ. ಸಂಜೆ 9 ಗಂಟೆಗೆ ಅನ್ನಸಂತರ್ಪಣೆ ಇರುತ್ತೆ. 8 ಗಂಟೆಗೆ 9 ಗಂಟೆಗೆ ದೇವ್ರ ಮೆರವಣಿಗೆ ಇರುತ್ತೆ. ಹೂವಂಬಳೆ ಜೊತೆಗೆ ಬೆಳ್ಳಿಗಿಂಡಿ ಅಮ್ಮ ಉತ್ಸವ, ಮತ್ತು ನಂಜುಂಡೇಶ್ವರನ ಪೂಜೆ ಬಸವಪ್ಪ, ಕಾಳಮ್ಮ, ಗೆದ್ಲಿಗೆರೆ ಕಾಳಮ್ಮ, ಮಾರಮ್ಮ, ಮಂಚಮ್ಮ, ಚೌಡಮ್ಮ, ಮತ್ತು ಈ ಬೆಳ್ತೂರು ಗ್ರಾಮದ ಪಟ್ಲದಮ್ಮ, ಮಲ್ಲಿಗೆರೆ ಮಲ್ಲಿಗೆರೆ, ಏಳೂರಮ್ಮ, ಮತ್ತು ಇಷ್ಟೇ. ಮತ್ತು ಹೇಮಗಿರಿ ವರದರಾಜ ಸ್ವಾಮಿ, ಹಳೆಯೂರಮ್ಮನ ಪೂಜೆ ವಾಹನ. ಇಷ್ಟು ಪೂಜೆ ಇರುತ್ತೆ. 8 ಪೂಜೆ, 2 ವಾಹನ, ಮತ್ತು 1 ಬಸವಪ್ಪ, ಗಿಂಡಿ ಎಲ್ಲ ಇರುತ್ತೆ. ಒಟ್ಟು 12 ಪೂಜೆ ಇರುತ್ತೆ. ಪೂಜೆ ಸಮೇತವಾಗಿ, ಗಿಂಡಿ ಸಮೇತವಾಗಿ ಹೂವಂಬಳೆ ತಗೊಂಡು ಬರ್ತೀವಿ, ಏರ್ಪಡಿಸಿರ್ತೀವಿ. ಮತ್ತು ಬೆಳಿಗ್ಗೆ ಅಮ್ಮನಿಗೆ ತೆಂಬಿಟ್ಟು ಇರುತ್ತೆ. ಆಮೇಲೆ ಮರಿ ಸೇವೆ ಇರುತ್ತೆ. ಮಧ್ಯಾಹ್ನ 1 ಗಂಟೆಗೆ ಅನ್ನಸಂತರ್ಪಣೆ ಇರುತ್ತೆ. ಶಿವಶಂಕರಿ ಅಭಯಂಕರಿ ಭವನಾಶಿನಿ ಸುಖದಾಯಿನಿ ಸುಧಾವರ್ಷಿಣಿ ಸದಾ ಹರ್ಷಿಣಿ ಸುತಿಪ್ರಿಯೆ ನಾನೇ. ಶಿವಶಂಕರಿ ಅಭಯಂಕರಿ ಭವನಾಶಿನಿ ಸುಖದಾಯಿನಿ ಸುಧಾವರ್ಷಿಣಿ ಸದಾ